ಸಾಹೇಬ್ರು ಹೇಳ್ದಂಗೆ ಭಾರತ್ ಜೋಡೋ ಕಾರ್ಯಕ್ರಮ ಯಶಸ್ವಿಯಾಗಿ ಬರ್ತಾ ಇದೆ. ಇಲ್ಲಿ ಹೇಳ್ದಂಗೆ ಎಲ್ಲ ಹಳ್ಳಿನಲ್ಲಿ ಅಕ್ಕಪಕ್ಕದವರೆಲ್ಲ ವಾಲಂಟಿಯರಾಗಿ ಬಂದು ರಾಹುಲ್ ಗಾಂಧಿಯವರು ಹಿಂದೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಗಾಂಧೀಜಿಯವರು ಈ ಥರ ಹೋರಾಟ ಮಾಡಿದರು. ಅದೇ ರೀತಿ ಇವತ್ತು ಗಾಂಧೀಜಿ ಹೋರಾಟದ ನೆಕ್ಸ್ಟು ನಾವೇನಾದರೂ ಹೋರಾಟ ಅಂತ ಕಂಡಿದ್ದರೆ ಇವತ್ತು ರಾಹುಲ್ ಗಾಂಧಿ ಅವರು ಹೋರಾಟ ಇದೆ. ಹಾಗಾಗಿ ಸಾಹೇಬ್ರು ಹೇಳ್ದಂಗೆ ಒಡೆದ ಮನಸ್ಸುಗಳನ್ನು ಒಂದು ಮಾಡೋಕ್ಕೆ ಇವರು ಬೇರೆ ಕೆಲವೊಂದು ಪಕ್ಷದವರು ಜಾತಿನಲ್ಲಿ ಮಧ್ಯ ವಿಷಬೀಜ ಬಿತ್ತಿ ಇವತ್ತು ಆ ಕಡೆ ಈ ಕಡೆ ಮಕ ತಿರ್ಸ್ಕೊಂಡು ಓಡಾಡೋಂಥ ಪರಿಸ್ಥಿತಿ ಆಗಿತ್ತು. ಅದನ್ನೆಲ್ಲ ನಾವೆಲ್ಲ ಒಂದಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಏನು ರಾಹುಲ್ ಗಾಂಧಿ ಅವರು ಇವತ್ತಿಗೆ ಅಲ್ಲೇ 1 ತಿಂಗಳು ಮೇಲಾಯಿತು ಅವರು ಬಿಟ್ಟು, ಇನ್ನೂ 5 ತಿಂಗಳು ಸತತವಾಗಿ ನಡೀತಾರೆ. ಅದಕ್ಕೆ ನಾವು ಇಲ್ಲಿ ಈ ಭಾಗದ ಎಲ್ಲ ಜನನೂ ಕೂಡ ವಾಲಂಟಿಯರಾಗಿ ಬಂದು ಅವ್ರಿಗೆ ಸಪೋರ್ಟ್ ಮಾಡಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಲಿ. ಇನ್ನೂ 5 ತಿಂಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲಿ, ಯಾವುದೇ ರೀತಿ ಅಡೆತಡೆ ಆಗದಂಗೆ ಇದಾಗಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ವಾಲಂಟಿಯರಾಗಿ ಭಾಗವಹಿಸಿ ಶುಭ ಕೋರ್ತಾ ಇದ್ದೀವಿ.